ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ನಾಗರ ಪೂಜೆ ಆಚರಣೆ ನಡೆಯಿತು. ಮಕರ ಸಂಕ್ರಮಣ ಹಬ್ಬ ಆದ ನಂತರ ಪ್ರತಿ ವರ್ಷಕ್ಕೊಮ್ಮೆ ನಡೆಯುವ ಈ ಹಬ್ಬಕ್ಕೆ ತಮ್ಮ ಒಡಹುಟ್ಟಿದ ಅಣ್ಣ ತಮ್ಮಂದಿರನ್ನ ಕರೆಯುವ ಸಂಪ್ರದಾಯವಿದೆ. ಈ ವೇಳೆ ನಾಗರ ಹಬ್ಬದ ಕುರಿತು ಶಿವಮೊಗ್ಗದಿಂದ ಆಗಮಿಸಿದ್ದ ಮುರಳೀಧರನ್ ರವರು ಮಾತನಾಡಿ, ಒಟ್ಟಾಗಿ ಸೇರಿ ಆಚರಿಸುವ ಇಂತಹ ಆಚರಣೆಗಳಿಂದ ಅಣ್ಣ ತಮ್ಮಂದಿರ ಸಂಬಂಧಗಳ ಬಾಂಧವ್ಯ ಗಟ್ಟಿಯಾಗುತ್ತದೆ. ಇದರಿಂದ ರಕ್ತ ಸಂಬಂಧಗಳ ಪಾತ್ರ ಏನೆಂಬುದು ಹಾಗೂ ನಮ್ಮ ಮಕ್ಕಳಿಗೆ ಸಾಂಪ್ರದಾಯಿಕ ಹಬ್ಬ ಆಚರಣೆಗಳ ಬಗ್ಗೆ ಅರಿವು ಮೂಡಿಸುವ ಅಗತ್ಯ ಕಾರ್ಯವಾದ ಈ ನಾಗರ ಹಬ್ಬ ಮತ್ತು ಗ್ರಾಮದಲ್ಲಿ ನಡೆಯಲಿರುವ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ಜಾತ್ರೆ ಸಾಕ್ಷಿಯಾಗಿದೆ ಎಂದರು. ಈ ವೇಳೆ ಅಜಯ್ ಅಧೀಕ್ಷಕರು, ಪಶುಪಾಲನಾ ಮತ್ತು ಪಶುಸೇವಾ ವೈದ್ಯ ಇಲಾಖೆ ಮತ್ತು ವೀರಯೋಧ ಯೋಗಾನಂದ ಸ್ವಾಮಿ, ಗ್ರಾಮಸ್ಥರಾದ ಶಶಿಕುಮಾರ್, ಮೋಹನ್, ಗಿರಿಧರ್, ಬಾಲಮೋಹನ್, ರಾಜೀವ್ ಹಾಗೂ ಹಲವಾರು ಗ್ರಾಮಸ್ಥರು, ಕುಟುಂಬಸ್ಥರು ಭಾಗವಹಿಸಿದ್ದರು. ವರದಿ ಸಚಿನ್ ಮಾಯಸಂದ್ರ. ಬರ್ರಿ ಹೋಗಿ ಎಲ್ಲ ಒಬ್ಬೊಬ್ರು ಬರ್ರಿ, ಒಬ್ರಿಗೊಬ್ರು ಹಿಂದೆ ಇಕ್ಕೊಟ್ಟು ಅದಕ್ಕೆ ನಾನು ಬಂದ್ಬಿಡ್ಲಿ ಬೆಣ್ಣೆ ಕಟ್ಬಿಟ್ಟು ಫಸ್ಟ್ ಇದನ್ನು ಬೆಳಗು, ಆಮೇಲೆ ಅದಕ್ಕೆ ಹಾಕು.